ಕಿನ್ನಿಗೋಳಿ ಸಮೀಪದ ಮೂರು ಕಾವೇರಿ ರಾಜ್ಯ ಹೆದ್ದಾರಿ ಬಳಿಯ ಬಹುಮಹಡಿ ಕಟ್ಟಡವೊಂದರಲ್ಲಿ ಗೂಡು ಕಟ್ಟಿದ್ದ ಜೇನುನೊಣಗಳ ಗುಂಪು ಹೆದ್ದಾರಿಯಲ್ಲಿ ನಡೆದುಕೊಂಡು ಹಾಗೂ ಬೈಕ್ನಲ್ಲಿ ಹೋಗುತ್ತಿದ್ದವರಿಗೆ ಕಚ್ಚಿದ್ದು ಗಾಯಾಳುಗಳು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗಾಯಾಳುಗಳನ್ನ ಕಿನ್ನಿಗೋಳಿ ಚರ್ಚ್ ಬಳಿಯ ನಿವಾಸಿ ಆಲ್ಫ್ರೆಡ್ ಸೈಮನ್ ಡಿಸೋಜಾ, ಕಿನ್ನಿಗೋಳಿ ಗೋಳಿಜೊರ ನಿವಾಸಿ ರವಿ ಮುನ್ಕೂರು, ಜಾರಿಕೆಕಟ್ಟೆ ನಿವಾಸಿ ರಾಮಚಂದ್ರ ಕಾಮತ್, ಮೂರು ಕಾವೇರಿ ನಿವಾಸಿ ಸೂರ್ಯಕಾಂತ ನಾರಾಯಣ ನಾಯಕ್, ಶರತ್ ಪೂಜಾರಿ ಮಾರಡ್ಕ, ಮೂರು ಕಾವೇರಿ ರಾಜ್ ಹೆರಿಟೇಜ್ ನಿವಾಸಿಗಳಾದ ರಿಚರ್ಡ್ ರೇವಿಯಾನ್, ಮುಚ್ಚೂರು ನಿವಾಸಿ ಮನೋಹರ ಎಂದು ಗುರುತಿಸಲಾಗಿದೆ. ಗಾಯಾಳುಗಳು ಕಿನ್ನಿಗೋಳಿ ಮೂರು ಕಾವೇರಿ ರಾಜ್ಯ ಹೆದ್ದಾರಿಯಲ್ಲಿ ಬೈಕ್ ಹಾಗೂ ನಡೆದುಕೊಂಡು ಹೋಗುತ್ತಿದ್ದಾಗ ಹೆದ್ದಾರಿ ಬದಿಯ ರಾಜ್ ಹೆರಿಟೇಜ್ ಎಂಬ ಬಹುಮಹಡಿ ಕಟ್ಟಡದಲ್ಲಿ ಗೂಡು ಕಟ್ಟಿದ್ದ ಜೇನುನೊಣಗಳು ಕಚ್ಚಿವೆ ಎನ್ನಲಾಗಿದೆ. ಕೂಡಲೇ ಗಾಯಾಳುಗಳನ್ನ ಕಿನ್ನಿಗೋಳಿಯ ಕೌನ್ಸೆಟ್ಟಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆಯನ್ನ ನೀಡಲಾಗಿದೆ. ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಾಹೇಶ್ ಚೌಟ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನು ವಿಚಾರಿಸಿದ್ದು ಜೇನುಗೂಡನ್ನ ತೆರವುಗೊಳಿಸುವುದಾಗಿ ತಿಳಿಸಿದ್ದಾರೆ.